సొల్మెలు నమ్మకుడ్ల తొడు వార్తలు ముఖ్యాంశాలు ರಾಜ್ಯಡು ಹೆಚ್ಚೊಂದಿಪ್ಪನ ಕೊರೋನಾ ಸೀಕ್ ರಡ್ಡನೆ ಸೇರೆ ಹಾಕಂದಂಚ ಭಾರಿ ಜಾಗೃತೆ ಗಾಡಿಲಿನ ಬಸ್ಸಲಿನ ತಡೆದು ತನಿಖೆ ಮಲ್ತಂಡ ಕೇರಳಗೂ ಪೊಗ್ಗೆರ ಬುಡಾಯ ಗಡಿ ಪ್ರದೇಶದ ಜನಕ್ಲೆಡ್ದು ಜಿಲ್ಲಾಡಳಿತಗೂ ಜಾಗೃತೆ ಕುಡ್ಲ ಕೊಡಿಯಲ್ ಬೈಲ್ ಪಿವಿಎಸ್ ಸೆಂಟನರಿ ಕಟ್ಟೋನಡು ನ್ಯೂ ಟೆಕ್ಸ್ಟೈಲ್ಸ್ ಬೊಕ್ಕ ಮಫತ್ಲಾಲ್ ದಿ ಯೂನಿಫಾರ್ಮ್ ಶೋರೂಮ್ ಉದಿಪನ ಮಫತ್ಲಾಲ್ ದುಂಬುದ ಪುದರ್ ಒರಿತೊಂದುಂಡು ಮಿತ್ತ ಗುಣಮಟ್ಟದ ಜೌಳಿ ನನಲ ಒದಗದ ಬರಡು ಯುಟಿ ಖಾದರ್ 40 ವರ್ಷದುಂಬು ಪೊಲೀಸ್ ಅಧಿಕಾರಿಯವರಿ ರೈಲ್ ಆಫೀಸರ್ದಲ್ಲೆತ್ತೊಂದು ಬತ್ತಿನ ಪೊಂಜು ಹೊನ್ನಂ ಕುಡ್ಲದ ಬಂದರ್ ಪೊಲೀಸ್ ಸ್ಟೇಷನ್ ಪೊಲೀಸರ್ನ ಮನುಷ್ಯತ್ವದ ಕಾರ್ಯ ಒಂಜಿ ವರದಿ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳೊಡೆದು ಕಮಲದೇವಿ ಪ್ರಸಾದ ಅಸ್ರಣ್ಣ ಕುಟುಂಬದ ಸೇವೆ ಆಟ ವಾರ್ತೆದೇವರ ರಾಜ್ಯಡು ಕೊರೋನಾ ಸಿಕ್ ಹೆಚ್ಚೊಂದುಂಡು ಸೀಕ್ದ ರಡ್ಡನೆ ಸೆರೆ ಹಾಕಂದನಂಚ ಭಾರಿ ಜಾಗ್ರತೆ ವಹಿಸಿದಂಡೆ ಕೇರಳ ಕರ್ನಾಟಕ ಗಡಿಜಾಗೆ ತಲಪಾಡಿಡು ಕೊರೋನಾ ನೆಗೆಟಿವ್ ಇತ್ತಿನ ಕಿಡ ಮಾತ್ರ ಬುಡಿಯರೆ ತನಿಖೆ ಶುರು ಮಾಡ್ತಿದ್ದಾರೆ ಗಾಡಿಲೇನು ಬಸ್ಲೇನು ಉಂತಾದು ಇಂಚ ತನಿಖೆ ನಡಪಾಂಡ ಕೇರಳಗೂ ಪೊಗ್ಗುನೇನು ಬಂದ್ ಮಲ್ಪೋ ಅಂದು ಗಡಿ ಪ್ರದೇಶದಕ್ಲೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಗೂ ಜಾಗ್ರತೆ ಪಂತೀರು ರಾಜ್ಯಡು ದಿನೋಡು ದಿನ ಕೊರೋನಾ ಸಿಕ್ಕಿ ಹೆಚ್ಚೊಂದಿತ್ತು ಭಾರಿ ಜಾಗೃತೆ ವಹಿಸಿದಂಡು ಗಡಿ ಜಾಗಿರೆಡು ಕಣ್ಣದೀತಂಡು ಕೊರೋನಾದ ರಡ್ಡನೆ ಸೆರೆ ಹಾಕೊಂದುಂಡು ಅಂಚಾದ ಕೇರಳ ಕರ್ನಾಟಕ ಗಡಿ ಜಾಗೆ ತಲಪಾಡಿಡು ಕಟ್ಟುನಿಟ್ಟದ ತನಿಖೆ ಮಲ್ತೊಂದುಂಡು ಕೇರಳದು ಕುಡ್ಲಗ ಬರಿಯರೆ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ ಮಲ್ತದುಂಡು ಅಂಚಾದ ಗಡಿನಾಡದ ಪಾಕ ಜನ ತಲಪಾಡಿ ಟೋಲ್ ಗೇಟ್ ಕೈತಲು ಒಟ್ಟು ಸೇರಿದು ಗಾಡಿಲೇನು ತಡೆತದು ತನಿಖೆ ನಡಪಾವಂದನಂಚ ಜಾಗೃತೆ ಪಂಡಿರು ಗಾಡಿಲೇನು ಬಸ್ಲೇನು ತಡೆಪಂದನಂಚ ಜಿಲ್ಲಾಡಳಿತಗೂ ಭಿನ್ನೈತೊಂಡಿರು ಗಾಡಿಲೇನು ತಡೆತದು ಪರೀಕ್ಷೆ ತನಿಖೆ ಮಲ್ತಂಡ ಕೇರಳಗೂ ಪೊಗ್ಗುನ ಬಂದ್ ಮಲ್ಪನ ಜಾಗೃತೆ ಪಂಡಿರು ಅಂಚಾದ ಗಡಿನಾಡದ ಜನ ಒಟ್ಟು ಸೇರಿದು ಕೆಪ್ಪುಗುಪ್ಪು ಆಯ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ RT-PCR ಟೆಸ್ಟ್ ಮಲ್ತದು ಗಾಡಿ ಸಂಚಾರಗೂ ಅವಕಾಶ ಮಲ್ತು ಕೊರಿಯಿರು ಕಾರು ಬುಕ್ಕ ಬೈಕ್ ಒಂಜಕ್ಕೊಂಜಿ ಇಡ್ತದು ಬೈಕ್ ಇಡಿತಿನ ಮೂವರಿಗೆ ಜೋರದ ಪೆಟ್ಟಾಯಿನ ಸಂಗತಿ ಉಬರ್ದ ಬಜತ್ತೂರು ಗ್ರಾಮ ಕಾಂಚನ ತಿರ್ಗಸರು ನಡೆತದೆ ಬಜತ್ತೂರು ಗ್ರಾಮದ ಸುಧಾಕರ್ ಲೋಕಯ್ಯ ಬುಕ್ಕ ರವಿ ಮುಕ್ಳು ಉಬರ್ದು ನೆಲ್ಯಾಡಿದಂಚಿ ಪೋಂದಿತ್ತೇರು ಉಬರ್ದ ಬಜತ್ತೂರು ಗ್ರಾಮದ ಕಾಂಚನ ತಿರ್ಗಸ್ ಕೈತಲು ಶನಿವಾರ ಕಾಂಡೆ ಕಾರು ಬುಕ್ಕ ಬೈಕ್ ಒಂಜಕ್ಕೊಂಜಿ ಇಡ್ತದು ಮೂವರಿಗೆ ಪೆಟ್ಟಾತಂಡು ಬಜತ್ತೂರು ಗ್ರಾಮದ ಸುಧಾಕರ್ ಲೋಕಯ್ಯ ರವಿ ಇಂಚ ಮೂವೇರು ಒಂಜೇ ಬೈಕ್ ಉಬರ್ದು ನೆಲ್ಯಾಡಿದಂಚಿ ಪೋಂದಿತ್ತೇರು ಬೆಂಗಳೂರದು ಕುಡ್ಲದಂಚಿ ಬರುಂದಿತ್ತನ ಕಾರು ಕಾಂಚನ ತಿರ್ಗಸಡು ಬೈಕ್ ಗೆಡ್ತಂಡು ಬೈಕ್ ಇಡಿತನ ಮೂವೇರಿಗಳ ಜೋರದ ಪೆಟ್ಟಾದ ಆಸ್ಪತ್ರೆಡು ಉಬರ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೆ ರಾಜ್ಯಡು ಮೀಸಲಾತಿ ಸಂಬಂಧ ಭಾರಿ ಚರ್ಚೆ ಆವೊಂದುಂಡು ಮೂಜಿಯೇ ಬೀತಕ್ಲು ಎಂಕ್ಲೆಗ್ ರಡ್ಡಿ ಏಗ್ ಸೇರಾಲೆಂದು ಒತ್ತಾಯ ಮಲ್ಸಿದರು ರಡ್ಡಿ ಏಗ್ ಬಾಕಿದಕ್ಲಿನ ಸೇರಾನಾಗ ದಕ್ಷಿಣ ಕನ್ನಡ ಜಿಲ್ಲೆದ ಪೂಜಾರಿ ತೀಯ ಗಾಣಿಗ ಕುಲಾಲ ಗಟ್ಟಿ ಕೋಟೆ ಆಚಾರ್ಯ ಸಮುದಾಯಗೂ ಮಲ್ಲ ಅನ್ಯಾಯ ಆಪಡು ಅನ್ಯಾಯ ಆವಂದನಂಚ ತೂವನ್ನವು ಸರ್ಕಾರದ ಕರ್ತವ್ಯ ಅಂದು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಪಂತೇರು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ಮೀಸಲಾತಿಗೆ ಸಂಬಂಧಪಟ್ಟದು ರಾಜ್ಯದವ್ರ ಮೇಲೆ ಭಾರಿ ಚರ್ಚೆ ಆವಂದುಂಡು ರಡ್ಡಿ ಏಟು ಉಪನ ಕೆಲವು ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೂ ಸೇರ್ಸಾಲೆ ಎಂದು ಒತ್ತಾಯ ಮಲ್ತೊಂದುಂಡು ಮೂಜಿ ಬೀದಕ್ಲು ರಡ್ಡಿಯೇಗೆ ಸೇರಾಲೆ ಪನ್ಪೇರು ಬಿಜೆಪಿದ ರಡ್ಡು ನಮನದ ನಿರ್ಧಾರ ಹೊಂದಿಕೆ ಕಾರಣ ಓಟುದ ಪೊರ್ತುಡು ಒಟ್ರಾಸಿ ನಂಬಾಯಿನ ಕಾರಣ ಇತ್ತೆ ಮಾತೆರ್ಲ ಸಾದಿಗೆ ಜೈದೇರು ಬಿಜೆಪಿ ಸುಳ್ಳು ಪಂಡದ ನಂಬಾಯಿನದವರ ತಿಕಲ್ದು ಬುರ್ದುನೊಂದು ಪಂಡೇರು ಪಂಚಮಶಾಲೆಗಳು ಬೆಂಗಳೂರು ಬೇಡಿಕೆ ದುಂಬುದಿತ್ತೀರು ಸಂವಿಧಾನ ಉಂಡು ಸರ್ಕಾರ ಉಂಡು ಕಾನೂನು ಉಂಡು ತೂವನ್ವೇರು ಆಂಡ ರಡ್ಡಿಯೇಗ್ ಬಾಕಿದಕ್ಲಿನ ಸೇರ್ಸಾನಾಗ ಇತ್ತೆ ಉಪ್ಪನ ಕಮ್ಯುನಿಟಿ ದಕ್ಷಿಣ ಕನ್ನಡ ಜಿಲ್ಲೆಡು ಪೂಜಾರಿ ತೀಯ ಗಾಣಿಗ ಕುಲಾಲ ಗಟ್ಟಿ ಕೋಟೆ ಆಚಾರ್ಯ ಈ ಸಮುದಾಯಗೂ ಮಲ್ಲ ಅನ್ಯಾಯ ಆಪುಂಡು ಮುಕ್ಳಿಗೆ ಅನ್ಯಾಯ ಆವಂದನಂಚ ತೂವನುಡು ಅವು ಸರ್ಕಾರದ ಕರ್ತವ್ಯ ಅಂದು ಯುಟಿ ಖಾದರ್ ಪಂಡೇರು ಆಲೋಚನೆ ಮಲ್ತದು ಸರ್ಕಾರಗೂ ಭಿನ್ನ ಇತ್ತು ನೋಡು ಪಿರವರಿದಿನ ವರ್ಗದ ವಿದ್ಯಾರ್ಥಿಗಳಿಗೆ ದುಂಬಗೆ ಹೆಚ್ಚು ಅನ್ಯಾಯ ಆವು ಇತ್ತೆಲ್ಲ ಆವೊಂದುಂಡು ಕರಿನ ಒಂಜೆ ತಿಂಗಳೊಡ್ದು ಪಿರವರಿದಿನ ವರ್ಗದ ಬಗೆಟೆ ಪಾತೆರ್ನ ಸಂಸದರು ಶಾಸಕರು ಅಕ್ಲೆಗಾದ ದಾಲ ಮಲ್ತದು ಜೇರೆಂದು ಯುಟಿ ಖಾದರ್ ದೂರಿಯರು ಬಿಜೆಪಿಯವರು ಅವರ ಸುಳ್ಳು ಭರವಸೆಯಿಂದ ಅವರ ಸಮಸ್ಯೆಯಲ್ಲಿ ಇವತ್ತು ಸಿಲುಕಿ ಬಿದ್ದಿದ್ದಾರೆ 2Aಗೆ ಸೇರಿಸಿಕೊಳ್ಳಲಿಕ್ಕೆ ಕೆಲವೊಂದು ವರ್ಗದವರು ಈಗಾಗಲೇ ಬೆಂಗಳೂರಿನಲ್ಲಿ ಭೇಟಿಗೆ ಇಟ್ಟು ಧರಣಿ ಮತ್ತು ಪ್ರತಿಭಟನೆ ಕೂಡ ಆಗಿದೆ. ಪ್ರಮುಖವಾಗಿ ಇವತ್ತು ಪಂಚಮಶಾಲಿ ಸಮುದಾಯದವರು ತಮ್ಮ ಬೇಡಿಕೆಯನ್ನು ಕೇಳಿಕೊಂಡಿದ್ದಾರೆ. 2Aಯಲ್ಲಿ ಸೇರಿಸಬೇಕಂತೇಳಿ. ಇದನ್ನು ಸೇರಿಸುವುದು ಬಿಡುವುದು ಅಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ, ಸರ್ಕಾರ ಇದೆ, ಅವ್ರಿಗೆ ಬಿಟ್ಟಂಥ ವಿಚಾರ. ಅದು ನಮ್ಮ ಬೇಡಿಕೆ ಏನಂತ ಹೇಳಿದರೆ 2Aಗೆ ಸೇರಿಸುವಾಗ
ಈಗಿರುವಂಥ 2Aಯಲ್ಲಿರುವಂತಹ ಹಿಂದುಳಿದ ವರ್ಗದ ಸಮಿತಿ ಏನಿದೆ, ಕಮ್ಯುನಿಟಿ ಏನಿದೆ, ಅದು ಬಹುಶಃ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಪೂಜಾರಿ ಕಮ್ಯುನಿಟಿ, ಥಿಯಾ ಕಮ್ಯುನಿಟಿ, ಗಾಣಿಗ ಕಮ್ಯುನಿಟಿ, ಕುಲಾಲ ಕಮ್ಯುನಿಟಿ, ಗಟ್ಟಿ ಕಮ್ಯುನಿಟಿ, ಕೋಟೆ, ಆಚಾರ್ಯ ಎಲ್ಲ ಸಣ್ಣ ವರ್ಗ ಕೂಡ ಇವತ್ತು 2Aಯಲ್ಲಿ ಬರ್ತದೆ. ಈಗ 2Aಯಲ್ಲಿದ್ದಂಥ ಈ ಸಮುದಾಯಕ್ಕೆ ಸಿಕ್ಕುವಂಥ ರಿಸರ್ವೇಷನನ್ನು ಇದರಲ್ಲೀಗ ಬೇರೆಯವರನ್ನು ಇವತ್ತು ಸೇರಿಸಿದರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬಿಲ್ಲವ ಮತ್ತು ಥಿಯಾ, ಈಗ ಹೇಳಿದ ಕುಲಾಲ, ಗಾಣಿಗ ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗ್ತದೆ. ಆದ ಕಾರಣ ಮೀಸಲಾತಿ ಮುಂದಕ್ಕೆ ಬೇರೆಯವರು ಕೊಡುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಿಂದುಳಿದ ವರ್ಗದ ಸಮುದಾಯಗಳೇನಿದೆ, ಸಣ್ಣ ಸಣ್ಣ ಸಮುದಾಯ, ಅವರಿಗೆ ಅನ್ಯಾಯವಾಗದ ರೀತಿ ನೋಡಿಕೊಳ್ಳೋ ಜವಾಬ್ದಾರಿ ಅದು ಸರ್ಕಾರದ ಜವಾಬ್ದಾರಿ. ವಿಶ್ವಾಸ್ ದಾಸ್, ಎಸಿ ಜಯರಾಜ್, ಅಶ್ರಫ್, ಹರೀಶ್ ರಾವ್ ಸುದ್ದಿ ಕೊಟ್ಟುಡಿತೀರಿ. ಕೆಂಜರ್ದ ಕಪಿಲ ಗೋಶಾಲೆ ಅಕ್ರಮ ಅಂದು ಜಿಲ್ಲಾಡಳಿತ ನೆಲಸಮ ಮಲ್ಪಾಯಿ ನಡೆದು ಬೊಕ್ಕ 300 ಹೆಚ್ಚ ಕೈಕಂಜಿಲು ಸಾದಿಗೆ ಬುರ್ದ ಗೋಶಾಲೆ ಕಟ್ಟದ ಕೊರಿಯರು ಶ್ರೀರಾಮ ಸೇನೆ ಕಾರ್ಯಕರ್ತರು ಶನಿವಾರ ಭೂಮಿ ಪೂಜೆ ನಡಪಾದು ಪಂಚಾಂಗ ಪಾಡ್ಪಾದೇರು. ಕೆಂಜರ್ದ ಕಪಿಲ ಗೋಶಾಲೆ ಅಕ್ರಮ ಅಂದು ಜಿಲ್ಲಾಡಳಿತ ನೆಲಸಮ ಮಲ್ತು ನಡೆದು ಬೊಕ್ಕ ಅವಳಿತ್ತಿನ 300 ಹೆಚ್ಚ ಕೈಕಂಜಿಲು ಗೋಶಾಲೆದ ಅಂತೆ ಗತಿ ಜನನಂಚಾದಿತ್ತಂಡು ಗೋಶಾಲೆ ಕಟ್ಟದ ಕೊರಳೊಂದು ಜಿಲ್ಲಾಡಳಿತಗೂ ಗೋಶಾಲೆ ಯಜಮಾನೆ ಪ್ರಕಾಶ್ ಶೆಟ್ಟಿ ಒತ್ತಾಯ ಮಲ್ತನ ಬೆರಿಕೆ ಶನಿವಾರ ಶ್ರೀರಾಮ ಸೇನೆ ಕಾರ್ಯಕರ್ತರು ಭೂಮಿ ಪೂಜೆ ನಡಪಾದು ಗೋಶಾಲೆ ಕಟ್ಟಿರ ತಯಾರಿ ನಡಪಾದಿರು. ಕರೆನ 10 ದಿನದಿಂದ ಓದಂಟಿಡಿತಿನ ಕಪಿಲ ಗೋಶಾಲೆ ನೆಲಸಮ ವಿಚಾರ ಹೊಸ ತಿರ್ಗಸ್ ಪಡೆತಂಡು ಗೋಶಾಲೆನ ಎಂಕುಲೆ ಕಟ್ಟುವ ಅಂದು ಪ್ರಕಾಶ್ ಶೆಟ್ಟಿಗೆ ರಾಮಸೇನೆ ನಂಬಿಕೆ ಕೊರದಿತ್ತಂಡು ಶನಿವಾರ ಹೊಸ ಗೋಶಾಲೆ ಕಟ್ಟಿರೆ ಪಂಚಾಂಗ ಪಾಡದಂಡು ಅಂಡ ಪ್ರಕಾಶ್ ಶೆಟ್ಟಿ ಇಜ್ಜಂಡು ಅಂಚದು ಪಂಚಾಂಗ ಪಾಡನ ವಿಚಾರಲ ಕೆಪ್ಪು ಗುಪ್ಪುಗೂ ಕಾರಣ ಆತಂಡು. ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಾರೋಗ್ಯಂ ದೇಹಿ ಮೇ ಮಹಾಲಕ್ಷ್ಮಿ ಪ್ರಾರ್ಥನಾ ಸಮರ್ಪಯಾಮಿ ಬಲಂ ಪ್ರಕಾಶ್ ಶೆಟ್ಟಿ ಅವರಿಗೆ ಸೇರಿದ ಭೂಮಿಯಲ್ಲಿ ಅದರ ಪ್ರಕಾರ DC ಅವರ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ದೀವಿ. ಅವರಿಗೂ ಸರ್ವೆ ನಂಬರ್ ಎಲ್ಲ ಕಳಿಸಿದ್ದೇವೆ. ಅವರ ಮುಖಾಂತರ ಅವರನ್ನು ಕೇಳಿಕೊಂಡ ನಂತರ ಅವರು ಒಪ್ಪಿಗೆ ಕೊಟ್ಟ ನಂತರ ಈಗ ಈ ಜಾಗದಲ್ಲಿ ನಾವು ಇವಾಗ ಭೂಮಿ ಪೂಜೆಯನ್ನು ನಡೆಸಿದ್ದೇವೆ. ಇನ್ನು ಮುಂದಕ್ಕೆ ಇನ್ನೊಂದು ವಾರದಲ್ಲೇ ಮುಂದಿನ ಕಾರ್ಯಗಳು ಮುಂದುವರಿಲಿಕ್ಕಿವೆ. ಗೋಶಾಲೆ ಕಟ್ಟಿಸುವುದು ನಾವು ನಿರ್ಧಾರ ಮಾಡಿದ ಪ್ರಕಾರ 1,000 ಗೋವುಗಳನ್ನು ಇರಿಸುವಷ್ಟು ದೊಡ್ಡದಾದ ಒಂದು ಗೋಶಾಲೆಯನ್ನು ನಾವು ಮಾಡ್ತಾಯಿದ್ದೇವೆ. ಪ್ರಕಾಶ್ ಶೆಟ್ಟಿ ಅವರ ತೋರಿಸಿದ ಜಾಗದಲ್ಲಿ ಗೋಶಾಲೆಯನ್ನು ಕಟ್ಟೋದಕ್ಕೋಸ್ಕರ ಜಿಲ್ಲಾಡಳಿತಕ್ಕೆ ಪರ್ಮಿಷನ್ ಕೇಳಿದಾಗ DC ಅವರು ಒಳ್ಳೆಯ ರೀತಿಯ ಸ್ಪಂದನೆ ಕೊಟ್ಟಿದ್ದರು. ನಮಗೆ ಅದೇ ಜಾಗದಲ್ಲಿ ಮಾಡಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಅದರ ಏನು ಡಾಕ್ಯುಮೆಂಟ್ ಇದೆಯೋ ಅದನ್ನು RI ಮತ್ತು VA ಗೆ ಸಬ್ಮಿಟ್ ಮಾಡಿ ಈ ಜಾಗದಲ್ಲಿ ಕಟ್ಟುವ ಎಲ್ಲ ರೂಪುರೇಷೆಗಳನ್ನು ಒಟ್ಟು ಮಾಡಿ ಒಳ್ಳೆಯ ಸ್ಪಂದನೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಜೊತೆಗೆ ನಮ್ಮ ಅಧಿಕೃತ ಪತ್ರದಲ್ಲಿ ಅವರಿಗೆ ನಾವು ಗೋಶಾಲೆಯನ್ನು ಕಟ್ಟಿಕೊಡುವಂಥ ಪತ್ರ ಮುಖೇನ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಜೊತೆಯಲ್ಲಿ ಜಿಲ್ಲಾಡಳಿತ ಕೊಟ್ಟಿದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ಅವರ ಇಚ್ಛೆ ಪ್ರಕಾರ ಅಥವಾ ಗೋಪ್ರೇಮಿಗಳ ಇಚ್ಛೆಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ 1,000 ಗೋಗಳನ್ನು ಸಾಕುವಷ್ಟು ವ್ಯವಸ್ಥೆಯನ್ನು ಗೋಶಾಲೆಯನ್ನು ಕಟ್ಟಲು ರಾಮಸೇನೆ ಕರ್ನಾಟಕ ಸಿದ್ಧವಿದೆ ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ಮುಲ್ಕಿದ ಮೈಮುನಾ ಫೌಂಡೇಶನ್ ಸಮಾಜ ಸೇವೆ ಮಲ್ತೊಂದಿತ್ತದು ಇತ್ತೆ ಕುಡೊಂಜಿ ಮಲ್ಲ ಸಾಧನೆ ಮಲ್ತದಂಡು ಬೆಂಗಳೂರು ಮೆಜೆಸ್ಟಿಕ್ ಫುಟ್ಪಾತ್ ಬೂರೊಂದು ತಿರ್ಗೊಂದಿತ್ತನ ಕುಡ್ಲ ಕುದ್ರೋಳಿದ ಹಸನಬ್ಬ ಯಾನೆ ಮೂನು ಕಾಕ ಮೇಲಿನ ಬಚಾವ್ ಮಲ್ತದೆ ಕುಡ್ಲಗ ಲೆತೊಂದು ಬೈದಂಡು ಇತ್ತೆ ಅಬಗಿಟ್ ಒಂಜಿ ವರದಿ. ಬೆಂಗಳೂರು ನಗರದ ಮೆಜೆಸ್ಟಿಕ್ ದ ಫುಟ್ಪಾತ್ ಒಂಜೆಟ್ ನುಪ್ಪು ನೀರು ತೆನಸದಂತೆ ತಿರ್ಗೊಂದಿತ್ತಿನ ಪ್ರಾಯದಂಗದನ ಒರಿಯನು ಕುಡ್ಲದ ಮುಲ್ಕಿಡುಪ್ಪುನ ಮೈಮುನಾ ಫೌಂಡೇಶನ್ ಬೇಲೆದಕ್ಲು ರಕ್ಷಣೆ ಮಲ್ತಿದರು. ಕುಡ್ಲ ಕುದ್ರೋಳಿದ ಹಸನಬ್ಬ ಯಾನೆ ಮೋನು ಕಾಕ ಮೈಮುನಾ ಫೌಂಡೇಶನ್ ಹಿಡಿದು ಬಚಾವಾಯ್ನಾರು. ತುಳು ಬೊಕ್ಕ ಬ್ಯಾರಿ ಭಾಷೆಡು ಮೋನು ಕಾಕ ಬೆಂಗಳೂರು ನಗರದ ಮೆಜೆಸ್ಟಿಕ್ ದ ನಡತೊಂದು ಪೋಪನ ಸಾದಿಡು ನುಪ್ಪು ನೀರದಂತೆ ಜೆತ್ತುದಿತ್ತಿನ ವಿಡಿಯೋ ಕರಿನ ಕೆಲವು ದಿನೊಡ್ದು ಸಾಮಾಜಿಕ ಜಾಲತಾಣಲೆಡು ಸುದ್ದಿಯಾದಿತ್ತು. ಈ ಬಗೆಟ್ ಗುಮನಕೊರ್ನ ಮುಲ್ಕಿದ ಮೈಮುನಾ ಫೌಂಡೇಶನ್ ಮುಖ್ಯಸ್ಥರು ಆಸಿಫ್ ಆಪದ್ ಬಾಂಧವ ಬೆಂಗಳೂರುದ ಅರೆನ ಆತ್ಮೀಯರಿಗೂ ಫೋನ್ ಮಲ್ತದು ವಿಚಾರಿಪುನಗ 6 ಕುಡ್ಲ ಕುದ್ರೋಳಿ ಪರಿಸರದಾರದು ತೆರೆದು ಬೈದಂಡು. ಆಪದ್ ಬಾಂಧವ ಆಸಿಫ್ ಬೆಂಗಳೂರುದ PF ಸಂಘಟನೆದ ನಾಯಕೆ
ರಿಲ್ವಾನ್ರಿಗೆ ಫೋನು ಮಲ್ತದು ಇಸೆಯ ತೆರಿಪಾದಿರು. ಸಂಘಟನೆದಕ್ಕಲು ಒಟ್ಟು ಸೇರಿದು ಅರೆನು ನಾಡ್ದು ಮೀಪಾದು ನಿರ್ಮಲ ಮಲ್ತದು ಮಾತಾ ರೀತಿದ ಆರೈಕೆ ಮಲ್ತದು ಕುಡ್ಲಗ್ ಲೆತುಂದು ಬತ್ತದು ಕುಟುಂಬದಕ್ಲಿಗೆ ಒಪ್ಪ್ಯಾದಿರು. ಮೈಮುನಾ ಫೌಂಡೇಶನ್ ಮುಖ್ಯಸ್ಥರಣ ಸಾಮಾಜಿಕ ಕಾಳಜಿಗೆ ಸಾಮಾಜಿಕ ಜಾಲತಾಣಗಳು ಭಾರಿ ಪುಗಾರ್ತಿರು. ಕುಡ್ಲದ ಕೊಡಿಯಾಲ್ ಬೈಲ್ PVS ಸೆಂಟನರಿ ಕಟ್ಟುವ ನ್ಯೂ ಟೆಕ್ಸ್ಟೈಲ್ ಸೆಂಟರ್ ಬೊಕ್ಕ ಮಫತ್ತಲಾಲ್ ದಿ ಯೂನಿಫಾರ್ಮ್ ಶೋರೂಮ್ ಶನಿವಾರ ಲೋಕಾರ್ಪಣೆ ಆಡಿ. ಮಾಜಿ ಮಂತ್ರಿ ಶಾಸಕರು UT ಖಾದರ್ ನ್ಯೂ ಟೆಕ್ಸ್ಟೈಲ್ ಸೆಂಟರ್ ಬೊಕ್ಕ ಶೋರೂಮ್ನು ಉದಿಪನ ಮಲ್ತೇರು. ಕುಡ್ಲ ಕೊಡಿಯಲ್ ಬೈಲ್ದ PVS ಸೆಂಟನರಿ ಕಟ್ಟುವ ನ್ಯೂ ಟೆಕ್ಸ್ಟೈಲ್ ಸೆಂಟರ್ ಬೊಕ್ಕ ಮಫತ್ಲಾಲ್ ದಿ ಯೂನಿಫಾರ್ಮ್ ಶೋರೂಮ್ ಉದಿಪನಗೂ ಶನಿವಾರ ಆಚರಣೆ ಮಲ್ತಿದ್ದೇರು. ಮಫತ್ಲಾಲ್ ಸಂಸ್ಥೆದ ಮಫತ್ಲಾಲ್ ಯೂನಿಫಾರ್ಮ್ ಬೊಕ್ಕ ಟೆಕ್ಸ್ಟೈಲ್ ಶೋರೂಮ್ನು ಮಾಜಿ ಮಂತ್ರಿ ಶಾಸಕರು UT ಖಾದರ್ ಉದಿಪನ ಮಲ್ತೇರು. ತಾನು ಎಲ್ಲಿ ಉಪ್ಪುನಗ ಮಫತ್ಲಾಲ್ ಸಂಸ್ಥೆಗೆ ಪೋಂದಿತ್ತಿನ ನೆಂಪು ಮಲ್ತನ್ನ UT ಖಾದರ್ ಎತ್ತೆಲ ದುಂಬುದತೆ ಮಫತ್ಲಾಲ್ ಜವಳಿ ದುತ್ತೈತ ಜನಮೆಚ್ಚೀಡುಂಡು ಇತ್ತೆ ಕೂಡ ಅವೇ ಮಿತ್ತ ಗುಣಮಟ್ಟದ ಜವಳಿನ ಸಂಸ್ಥೆ ಒದಗಾವಣೆಂದು ಎಡ್ಡೆಪ್ಪು ಬಯಕೇರು. ಮಂಗಳೂರಿನಲ್ಲಿ ಮಫತ್ಲಾಲ್ನ ಅಧಿಕೃತವಾದ ಶೋರೂಮ್ ಉದ್ಘಾಟನೆ ಮಾಡಲು ಅತ್ಯಂತ ಸಂತೋಷ. ಯಾಕೆ ನಾವು ಸಣ್ಣದಿರುವಾಗೆಲ್ಲ ಕೂಡ ನಮಗೆ ನೆನಪಿದೆ, ನನ್ನ ತಾಯಿಯ ಅಜ್ಜ ನನ್ನ ಕರ್ಕೊಂಡು ಹೋಗಿ ಮಫತ್ಲಾಲ್ ಶೋರೂಮ್ ಅಂತೇಳಿ ನಮ್ಮ ಈ ಮಾರ್ಕೆಟ್ ಹೋಗೋ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಶೋರೂಮ್ ಇದರಲ್ಲಿ ಉತ್ತಮವಾದ ಆ ಒಂದು ನಮ್ಮ ಬಟ್ಟೆ ಮತ್ತು ಉಡುಪು ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಆ ವಸ್ತುಗಳು ಮಾಡಿಸುವ ಅತ್ಯಂತ ಸಂತೋಷ ಅಂತ ಹೇಳಿಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಇದು ಅತ್ಯಂತ ಯಶಸ್ವಿಯಾಗಲಿ, ಬಹುಶಃ ಇಂತಹ ಬ್ರಾಂಚ್ ಬೇರೆ ಬೇರೆ ಕಡೆ ಬರುವಂಥ ಅವಕಾಶ ಆಗಲಿ. ದೈಜ್ವಲ್ಡ್ ಆಡಳಿತ ನಿರ್ದೇಶಕರು ವಾಲ್ಟರ್ ನಂದಳಿಕೆ ಪತಿರ್ದು ಮಫತ್ಲಾಲ್ ಸಂಸ್ಥೆ ಹಿಡಿದು ನಾನಾತ ಬೇರೆ ಸೃಷ್ಟಿ ಆವಡಂದು ಎಡ್ಡೆಪ್ಪು ಬಯಕೇರು. ನಾವು ಅವರಿಗೆ ಶುಭವನ್ನು ಕೋರ್ತೇನೆ. ವಿಶೇಷ ಸಾಧನೆ, ಯಾಕೆಂದರೆ ಅವರ ಮುಖಾಂತರ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಸಾವಿರಾರು ಮಂದಿಗೆ ಉದ್ಯೋಗ ದೊರಕಿದಂತೆ ಆಗ್ತಾ ಇದೆ. ಡೈರೆಕ್ಟ್ ಆಗಿ ಈಗ ಬಹಳಷ್ಟು ಎಂಪ್ಲಾಯೀಸ್ ಇಲ್ಲಿದ್ದಾರೆ, ಹಾಗೆ ಇಂಡೈರೆಕ್ಟ್ ಆಗಿ ಕೂಡ ಅವರು ತುಂಬಾನೇ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸಿ ಇನ್ನಷ್ಟು ಅವರ ಔಟ್ಲೆಟ್ಗಳು ಮಂಗಳೂರಲ್ಲಿ ಆಸುಪಾಸಿನಲ್ಲಿ ಬರಲಿ ಮತ್ತು ಇನ್ನಷ್ಟು ಜನರಿಗೆ ಉದ್ಯೋಗ ಲಭಿಸಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಮಫತ್ಲಾಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಗುರುಕಾರ್ಯರು MB ರಘುನಾಥ್, ಹೊಸ ಟೆಕ್ಸ್ಟೈಲ್ ಸೆಂಟರ್ದ ವ್ಯವಹಾರ ಮುಖ್ಯಸ್ಥರು K ಸುನಂದ್, ದಿ ಯೂನಿಫಾರ್ಮ್ ಸ್ಟೋರ್ದ ವ್ಯವಹಾರ ಮುಖ್ಯಸ್ಥರು ರೋಷನ್ ಬಾಬಿ, SNDP ಗುರುಕಾರ್ಯರು ಅನಿಲ್ ಕುಮಾರ್, KNSS ಗುರುಕಾರ್ಯರು ಮುರಳಿ H ಪಾಲ್ದೆ ತೊಂಡಿರು. ಮಾತಾ ಪ್ರಯೋದಕನ ಇಷ್ಟದ ಜೌಡಿ ಜೋಡು ಶಾಲೆ ಜೋಕ್ಟಿನ ಬೆಲ್ಟ್ ಬ್ಯಾಗ್ ಕೈಚೀಲ ಈ ಸಂಸ್ಥೆ ಎಡುತ್ತಿಕೊಂಡು ಆಂಜಡೆಗೆ ಪೊಂಜೊಡೆಗೆ ಬೋಡಾಯಿನಂಚ ಕುಂಟು ಪೊಲ್ಲುದು ಕೊರ್ಪುನ ವ್ಯವಸ್ಥೆ ಎಲ್ಲ ಉಂಡು. ಶಾಲೆ ಜೋಕ್ಟಿನ ಯೂನಿಫಾರ್ಮ್ ಗಾದೆ ಬೇತಿನಿ ವ್ಯವಸ್ಥೆ ಮಲ್ತದೇರು. ಮಾರ್ಚ್ 21ಕ್ಕೆ ಮಿಜರ್ ಆಳ್ವಾಸ್ ಆನಂದಮಯ ಆರೋಗ್ಯ ಧಾಮ, ಮಾರ್ಚ್ 24ಕ್ಕೆ ಬಜಪೆ ಪಂಚಾಯತ್ ಸಭಾಭವನಡು ಮಾಮಲ್ಲ ಪ್ರಕೃತಿ ಚಿಕಿತ್ಸಾ ಶಿಬಿರ ದೀವೊಂದೊಂದು ಆಳ್ವಾಸ್ ಪ್ರಕೃತಿ ಚಿಕಿತ್ಸೆ ಬೊಕ್ಕ ಯೋಗ ವಿಜ್ಞಾನ ಕಾಲೇಜದ ಪ್ರಿನ್ಸಿಪಾಲರು ಡಾಕ್ಟರ್ ವನಿತಾ ಶೆಟ್ಟಿ ಸುದ್ದಿಕೂಟಡು ತಿರಿಪಾದಿರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ, ಆಯುಷ್ ಮಂತ್ರಾಲಯ ಬೊಕ್ಕ ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಬೊಕ್ಕ ಯೋಗ ವಿಜ್ಞಾನ ಕಾಲೇಜ್ ಬೊಕ್ಕ ಆಸ್ಪತ್ರೆ ಉಂದೆತ ಜತೆ ಸೇರ್ಗೆಡು ಮಾಮಲ್ಲ ಪ್ರಕೃತಿ ಚಿಕಿತ್ಸಾ ಶಿಬಿರ ದೀವೊಂದುಂಡು ಪಂದು ಆಳ್ವಾಸ್ ಪ್ರಕೃತಿ ಚಿಕಿತ್ಸಾ ಬೊಕ್ಕ ಯೋಗ ವಿಜ್ಞಾನ ಕಾಲೇಜದ ಪ್ರಿನ್ಸಿಪಾಲರು ಡಾಕ್ಟರ್ ವನಿತಾ ಶೆಟ್ಟಿ ತಿರುಪಾಯರು ಆರು ಸುದ್ದಿಕೂಟಡು ಪಾತಿರ್ದು ಇವರ ಕೊರಿಯರು. ಮಾರ್ಚ್ 21ಕ್ಕೆ ಮಿಜಾರ್ ಆಳ್ವಾಸ್ ಆನಂದಮಯ ಆರೋಗ್ಯ ಧಾಮ, ಮಾರ್ಚ್ 24ಕ್ಕೆ ಬಜ್ಪೆ ಪಂಚಾಯತ್ ಸಭಾಭವನಡು ಧರ್ಮದ ಶಿಬಿರ ದೀವೊಂದುಂಡು. ಈ ಶಿಬಿರಡು ಮಾಲಿಸ್ ಮರ್ದ್, ರಿಫ್ಲೆಕ್ಸಾಲಜಿ, ಆಕ್ಯುಪ್ರೆಷರ್, ಯೋಗ ಮರ್ದ್, ಪತ್ಯ ತೆನಸ್ ಮರ್ದ್, ನೀರ್ ಮರ್ದ್, ಕಪ್ಪಿಂಗ್ ಮರ್ದ್ ಒದಗಾವೊಂದುಂಡು. ಶಿಬಿರಡು ಪಾಲ್ದೆತ್ತು ನಕ್ಲಿಗ್ ಆರೋಗ್ಯ ಹೆಚ್ಚ ಮಲ್ಪುನ ಕಿಟ್ಟು ಪಟ್ಟುಂಡು. ಕಿಟ್ಟಡು ವಿಟಮಿನ್ ಹೆಚ್ಚ ಉಪ್ಪುನ ಮುಸುಂಬಿ, ನೆಲ್ಲಿದ ಒಟ್ಟುಗು ಮಾಸ್ಕ್, ನೀಲಗಿರಿ ಎಣ್ಣೆ, ಗಾಂಧಿ ಚೇರ್ಗಿತ್ತಿನ ಪ್ರಕೃತಿ ಮರ್ದದ ಮೋಕೆ ಬೊಕ್ಕ ದೆತ್ತೊನ್ನ ರೀತಿ ನೀತಿಳೇನು
ತೆರುಪಾವ್ನ ಕಿಂಜ ಬೂಕುಲ ಕೊರ್ಪುಂಡು. ಸೀಕ್ ಎದುರ್ಸಾವ್ನ ತೆನಸ್ ಅಭ್ಯಾಸದ ಬಗೆಟ್ ಜಾಗೃತಿ ಮೂಡಾಯರೆ ಫಲವಸ್ತು ಕಾಯಿಕಜ್ಜಿಪು ಸೊತ್ತುಳಿನ ಬೇತೆ ನಮೂನೆಳೆನ ಪ್ರದರ್ಶನಲ ನಡಪೆರ ಉಂಡು ಪಂದ್ ಡಾಕ್ಟರ್ ವನಿತಾ ಶೆಟ್ಟಿ ತೆರುಪಾಯರು. ಕಿಟ್ ಇಮ್ಯುನಿಟಿ ಕಿಟ್ ಅಂತ ಎಲ್ರಿಗೂ ಬಂದವರಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಒಂದು ಗಾಂಧೀಜಿದೊಂದು ಕಿರಿ ಪರಿಚಯದಲ್ಲಿ ಅವ್ರದ್ದು ನಮಗೆ ನ್ಯಾಚುರೋಪತಿಗೆ ಅಂದರೆ ಪ್ರಕೃತಿ ಚಿಕಿತ್ಸೆಗೆ ಅವರದ್ದು ಅಮೋಘವಾದ ಕೊಡುಗೆ ಇದೆ. ಸೊ ಆ ಬಗ್ಗೆ ಒಂದು ಕಿರು ಪರಿಚಯ ಇದೆ. ಅವರದ್ದು ಬುಕ್ಸ್ ನಾವು ಸಣ್ಣ ಬುಕ್ ಕೊಡ್ತಾ ಇದ್ದೇವೆ. ಮತ್ತು ಅದರಲ್ಲಿ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ನಾವು ಒಂದು ನೀಲಗಿರಿ ಎಣ್ಣೆ ಅದು ಸ್ಟೀಮ್ ತಗೊಳ್ಳುವಾಗ ಬೇಕಾಗ್ತದೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈಗ ನಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆಯ ಅಂಗವಾಗಿ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ಸನ್ನು ಕೊಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ ರಿಫ್ಲೆಕ್ಸಾಲಜಿ ಇರ್ಬೋದು, ಯೋಗ ಥೆರಪಿ, ಮಸಾಜ್ ಚಿಕಿತ್ಸೆ, ಮತ್ತು ಈಗ ಕೋವಿಡ್ ಟೈಮಲ್ಲಿ ನಾವು ಯಾವ ರೀತಿ ಆಹಾರ ತಗೊಳ್ಬೇಕು, ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು, ಮತ್ತು ಧ್ಯಾನ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು, ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ನಾವೆಲ್ಲರಿಗೂ ಬಂದವರಿಗೆ ಮತ್ತು ಫೈನಲ್ ಇಯರ್ ಸ್ಟೂಡೆಂಟ್ಸ್, PG ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಹೋಗಿದ್ದಾರೆ. ಅವರಾಗಲೇ ನಿನ್ನೆ ಹೋಗಿದ್ದಾರೆ, ನಾಳೆಯಿಂದ ಶುರು ಆಗ್ತದೆ. ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಹೌದು, ಅಲ್ಲಿ 20, 21 2 ದಿವಸ, ಇಲ್ಲಿ 21, 24 ಬಜ್ಪೇಯ. ಕುಡ್ಲಡು ಹೊನ್ನಮ್ಮ ಪುದದ ಪೊಂಜನಕ್ಲು ಉಪ್ಪೇರು ಆಂಡ ನಿಕ್ಲಿಗೆ ಹೊನ್ನಮ್ಮ ಪನ್ಪನ ಬಾಯಿ ಬರಂದನ ಕಿಬಿಕೆ ನಂದನ ಸಾಧು ಪೊಂಜೋರ್ತಿನ ಪೊಲಬ್ ಮಲ್ತು ಕೊರೊಂದಿಲ್ಲ. ಅರೇ ಕುಡ್ಲದ ಬಂದರ್ ಪೊಲೀಸ್ ಸ್ಟೇಷನ್ದ ಹೊನ್ನಮ್ಮ 40 ವರ್ಷದ ದುಂಬು ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿ ಒರಿಲೆತ್ತೊಂದು ಬತ್ತದು ಪುದರ್ ದಿನ ಹೊನ್ನಮ್ಮನ ಪೊಲೀಸರು ತನ್ಕುಲಿನ ಅಪ್ಪೆನಂಚ ಅರ್ತಿ ಪಿರ್ತಿರುತ್ತುವುದು ಮನುಷ್ಯತ್ವ ತೋಜಾದಿರು. ನಿಕುಲು ತೂವೊಂದಿಪ್ಪುನ ಈ ಪೊಂಜವು ಹೊನ್ನಮ್ಮ ಪನ್ಪುನಾರು ಅಪ್ಪೆ ಅಮ್ಮೇರು ಇಲ್ಲು ಎಡ್ರೆಸ್ ಓವುಲ ಇಜ್ಜೆ ಅರೆಗ್ ಕುಡ್ಲದ ಬಂದಾರ್ ಪೊಲೀಸ್ ಸ್ಟೇಷನೇ ಇಲ್ಲು. ಪೊಲೀಸ್ ಸ್ಟೇಷನ್ ಕೆಲಸ ಮಲ್ತೊಂದುಪ್ಪುನ ಹೊನ್ನಮ್ಮ ಸರಕಾರಿ ಬೇಲೆ ದಕ್ಕಲನಂಚನೆ ಬೇಲೆ ಮಲ್ಪುವೆರು ಆಂಡ ಸರಕಾರಿ ಬೇಲೆದಾರು ಅತ್ತು. ಪೊಲೀಸ್ ಸ್ಟೇಷನ್ ಮಾತೆರೆಗ್ಲ ಅಮ್ಮನಂಚ ಪ್ರೀತಿಡು ಇತ್ತೊಂದು ಕೆಲಸ ಮಲ್ತೊಂದುಪ್ಪುನ ಹೊನ್ನಮ್ಮಗ್ ಬಾಯಿ ಬರ್ಪುಜೆ ಕೆಬಿಕೇನುಜೆ ಮಾತಲ ಕೈಯಾಸಿಡೆ ತಿರುಪಾವಿರು ಕೈ ಹಸಿಡು ಅರ್ಥ ಮಲ್ತೊನ್ವಿರು. ಸುಮಾರು 40 ವರ್ಷದ ದುಂಬು ಸ್ಟೇಷನ್ಗೆ ಬತ್ತಿನಾರು ಹೊನ್ನಮ್ಮ. ರೈಲ್ವೆ ಸ್ಟೇಷನ್ ಗತಿದಾಂತೆ ಇತ್ತನ 20 ವರ್ಷದ ಜವಂದಿನ ಬಂದರ್ ಪೊಲೀಸ್ ಸ್ಟೇಷನ್ದ ಅಧಿಕಾರಿ ಒರಿ ಲೆತ್ತೊಂದು ಬತ್ತದು ದುಂಬು ಪೀರ ಇಚಾರಿತದು ಇಲ್ಲಡೆ ಕಡಪುಡಿರೆ ಇತ್ತಿರು. ಎಡ್ರಾಸ್ ಗೊತ್ತಾವಂದೆ ಸ್ಟೇಷನ್ದ ಪಿರವುದ ಮೇಯ್ಟ್ ನಿಲೆ ಒದಗಾದಿತ್ತಿರು. ಪೊಲೀಸರು ಹೊನ್ನಮ್ಮ ಅಂದು ಪುದರ್ದಿದ್ದಿತ್ತಿರು. ಸ್ಟೇಷನ್ ಅಡಿತ್ತದು ನಿರ್ಮಲ ಮಲ್ಪುನ ಬೊಕ್ಕ ಪೊಲೀಸರಿಗೂ ಸಹಾಯ ಮಲ್ತೊಂದಿತ್ತಿರು. ಆ ಕೆಲಸಗೂ ಸಂಬಳ ತಿಕ್ಕೊಂಡು ಮನುಷ್ಯತ್ವದ ದಿಟ್ಟಿಡು ಸ್ಟೇಷನ್ದ ಪಿದೈ ವೇತನೆ ಕೋಣಿ ವ್ಯವಸ್ಥೆ ಕೊಡ್ತಿರು. ಹೊನ್ನಮ್ಮನ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಮತದಾರ ಚೀಟಿಡ್ಲ ಬಂದರ್ ಪೊಲೀಸ್ ಸ್ಟೇಷನ್ ಪುದರ್ ಕೊಡ್ತಡು. ಬಂದರ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಈ ಬಗೆಟ್ ಪಾತಿರ್ತು ಮಾಹಿತಿ ಕೊರಿಯರು. 35 ವರ್ಷಗಳಿಂದ ರೈಲ್ವೆ ನಿಲ್ದಾಣದಲ್ಲಿ ಇವರು ಯಾವುದೋ ಊರಿಂದ ಬಂದಿದ್ದರು. ಇಲ್ಲಿ ಹೊಸ ಊರು ಯಾರಿಗೂ ಗೊತ್ತಿಲ್ಲದೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಆಗಿನ ಪೊಲೀಸ್ ಅಧಿಕಾರಿಗಳು ಈಕೆಯನ್ನು ಕರ್ಕೊಬಂದು ಪೊಲೀಸ್ ಠಾಣೆಯಲ್ಲಿ ಒಂದು ವಸತಿಯನ್ನು ನೀಡಿ ಆಕೆಯನ್ನು ಇಲ್ಲೇ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆಕೆಗೆ ವಿಶೇಷ ಏನಂತಂದರೆ ಕಿವಿ ಕೇಳಿಸಲ್ಲ, ಹಾಗೆ ಮಾತು ಬರಲ್ಲ. ತನ್ನ ತಂದೆ ತಾಯಿ ಯಾರು, ಯಾವ ಊರು, ಏನು ಅಂತ ಹೇಳ್ಕೊಳ್ಳಾರ್ದಂತಹ ಪರಿಸ್ಥಿತಿಯಲ್ಲಿರ್ತಾಳೆ. ಅಧಿಕಾರಿಗಳು ಸಾಕಷ್ಟು ಈಕೆಯ ಪೋಷಕರನ್ನು ಪತ್ತೆ ಮಾಡೋ ಪ್ರಯತ್ನ ಪಟ್ಟರೂ ಸಹ ಯಾರೂ ಸಹ ಇದುವರೆಗೂ ಪತ್ತೆಯಾಗಿಲ್ಲ. ಆದರೆ ಆಕೆ ಈ ಪೊಲೀಸ್ ಠಾಣೆಯಲ್ಲೇ ತನ್ನ ಒಂದು ಕುಟುಂಬದ ಸದಸ್ಯರನ್ನು ಕಂಡುಕೊಂಡಿದ್ದಾಳೆ. ಪ್ರತಿಯೊಂದು ವಿಚಾರದಲ್ಲೂ ಸಹ ಆಕೆಗೆ ಊಟ ಇರ್ಬೋದು, ವಸತಿ ಇರ್ಬೋದು, ಮತ್ತು ವೈದ್ಯಕೀಯ ಸೇವೆ ಇರ್ಬೋದು, ಪ್ರತಿಯೊಂದು ಸಹ ಪೊಲೀಸ್ ಠಾಣೆಯ ಸಿಬ್ಬಂದಿಗಳೇ ಆಕೆಗೆ ದೊರಕಿಸಿಕೊಡ್ತಾ ಇದ್ದಾರೆ. ಆಕೆಯೂ ಸಹ ಭಾಳ ಸಂತೋಷದಿಂದ ಇಲ್ಲಿ
ನಮ್ಮ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಶ್ರೀಮಂತರನ ಕೆಲವು ಜೋಕುಲು ಅಪ್ಪೆ ಅಮ್ಮನ ವೃದ್ಧಾಶ್ರಮಗು ಪಾಡುನ ಇತ್ತದ ಕಾಲಡು ಹೊನ್ನ ಮಗ ನಿಲೆಕೊರ್ದು ಪೆದ್ದೆಪ್ಪಿಡ್ದು ಹೆಚ್ಚ ಮೋಕೆಡು ತೂಪನ ಪೊಲೀಸರ ಮನುಷ್ಯತ್ವಗೂ ಮೆಚ್ಚೊಡೆ. ಕಲ್ಲು ಗಣಿಗಾರಿಕೆಗೆ ಸರಕಾರ ಪಾಡ್ದನ ಹೊಸ ನಿಯಮ ಬೊಕ್ಕ ಶರ್ತ ಪಾಡ್ದನೆಕ್ ಅರ್ಥ ಇಜ್ಜಿ ಕೆಪ್ಪುಗುಪ್ಪು ಉಂಡು ಮಲ್ಕೊಂಡು ಅವೇನು ಕೂಡ್ಲೆ ಪಿರದೆ ಪೊಡೊಂದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಕ್ವಾರಿ ಯಜಮಾನಿಯರ್ನ ಸಂಘದ ಗುರ್ಕಾರಿರು ಮನೋಜ್ ಶೆಟ್ಟಿ ಒತ್ತಾಯ ಮಲ್ತದೇರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಕ್ವಾರಿ ಯಜಮಾನರನ ಸಂಘದ ಗುರ್ಕಾರಿರು ಮನೋಜ್ ಶೆಟ್ಟಿ ಸುದ್ದಿ ಕೂಟಡು ಪಾತೆಡ್ದು ಕಲ್ಲು ಗಣಿಗಾರಿಕೆಗೆ ಸರ್ಕಾರ ಪಾಡ್ದನ ಹೊಸ ನಿಯಮಲು ಬೊಕ್ಕ ಶರ್ತ ಪಾಡ್ದನವು ಅರ್ಥ ದಾಂತಿನ ಬೊಕ್ಕ ಕೆಪ್ಪುಗುಪ್ಪು ಉಂಡು ಮಲ್ಪುನ ಆದಿತ್ತದು ಅವೆನ್ನು ಕೂಡಲೇ ಪಿರದೆಪ್ಪುಡು ಪಂದು ಪಂಡೆರ. 5 ಎಕರೆ ಆತಂಡ 5 ಕಮ್ಮಿ ಜಾಗೆ ಉಪ್ಪುನ ಎಲ್ಲೆ ಕೋರೆ ಯಜಮಾನರಿಗೂ ಡಿಜಿಎಂಎಸ್ ಹಿಡಿದು ಒಪ್ಪಿಗೆ ಪಡವನೇನು ಬುರ್ತು ಬುಡುಪುನ ನಿಯಮಲಿಡು ಬದಲಾವಣೆ ಮಲ್ತದು ರಾಜ್ಯ ಸರ್ಕಾರ ಕಾನೂನುಡು ಸರಿಯಾಯಿನ ನೀತಿ ಕನವಡು. ಲೈಸೆನ್ಸ್ ದೆತೊನ್ನ ಮಾತ ಕೋರೆ ನಡಪಾವುನಕ್ಲು ಪರಿಸರ ಕಾನೂನು ಬೊಕ್ಕ ರಕ್ಷಣದ ನಿಯಮಲಿನ ಪಾಲನೆ ಮಲ್ತೊಂದುಲ್ಲೆರು. ಅಂಚಾದು ಸರಕಾರ ಕಲ್ಲು ಗಣಿಗಾರಿಕೆ ಕಾರ್ಯೊಲಿನ ಅಗತ್ಯದಾಂತೆ ಉಂತಾವುನ ಬೊಕ್ಕ ಉಪದ್ರ ಕೊರುಪುನ ಸರಿಯತ್ತಂದು ಮನೋಜ್ ಶೆಟ್ಟಿ ಪಂಡೆರು. ನಮಗೆ MDP ಅಂತ ಹೇಳ್ತೇವೆ ನಾವು, ಮೆಟೀರಿಯಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂತ. ಅಂದರೆ ಯಾವ ಮೆಟೀರಿಯಲ್ ಹೋಗಬೇಕಾದ್ರೆ ಒಂದು ಕ್ವಾರಿಯಿಂದ ಎಲ್ಲಿಗೆ ಹೋಗಬೇಕಾದ್ರೆ ನಾವು ಆ ಮೆಟೀರಿಯಲ್ ಡಿಸ್ಪ್ಯಾಚ್ ಪರ್ಮಿಟ್ ಅನ್ನು ನಾವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ ಆ ವೆಹಿಕಲಲ್ಲಿ ಅದು ಇರಬೇಕಾಗ್ತದೆ. ಈ ಡೌನ್ಲೋಡ್ ಆಗಬೇಕಂತ ಮಾಡುವಂಥ ಇದನ್ನು ಹಠಾತ್ತನೆ ಸುಮಾರು 2 ಗಂಟೆ ಮಧ್ಯಾಹ್ನ 2 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಬುಧವಾರದಂದು 2 ಗಂಟೆಗೆ ಹಠಾತ್ತನೆ ನಿಲ್ಲಿಸಿದ್ದಾರೆ. ಹಾಗೆ ಮರುದಿನ ಉಡುಪಿಯಲ್ಲಿ ಬೆಳಗಿಂದ ಈ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ. ಇದರಿಂದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಮಗೆ ಈ ಜಲ್ಲಿಕಲ್ಲು ಇಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಮ್ಸ್ಯಾಂಡು ಆಗಲಿ ಬೇರೆ ಥರದ್ದು ನಮ್ಮದು ಪ್ರಾಡಕ್ಟ್ಸ್ ಇವೆ, ಇದನ್ನು ಯಾವುದನ್ನು ಈಗ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಟ್ ಇರದ ಕಾರಣ ಈ ಉದ್ಯಮವು ನಿಲುಗಡೆಗೆ ಬಂದಿದೆ. ಇವತ್ತು ಈ ಹಠಾತ್ತನೆ ಮಾಡಿದಂಥ ಈ ಕಾರ್ಯದಿಂದಾಗಿ ಎಲ್ಲ ಕಾರ್ಯಚಟುವಟಿಕೆಗಳು, ಎಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇವತ್ತು ಕ್ಲೋಸ್ ಆಗಿದೆ. ಇವತ್ತು ಮಾರ್ಚ್ ಎಂಡ್ ಬರ್ತಾ ಇದೆ, ಗ್ರಾಂಟ್ ಹೋಗ್ತದೆ ಅಂತ ಹೇಳೋ ಒಂದು ಹೆದರಿಕೆ ಎಲ್ಲ ಜನಪ್ರತಿನಿಧಿಗಳಿಗಿದೆ. ಹಾಗೆ ಇನ್ನೊಂದು 2 ತಿಂಗಳು ಕಳೆದ್ರೆ ಇಲ್ಲಿ ಅಂತೂ ಬರೋದು ಮಳೆಗಾಲ, ಮತ್ತೆ ಈಗ ಇನ್ನೊಂದು 4-5 ತಿಂಗಳು ಮತ್ತೆ ಇಲ್ಲಿ ಕೆಲಸ ನಡೆಯುವಾಗಿಲ್ಲ. ಏನಾದರೂ ಜಾಸ್ತಿಯಾಗಿ ಜರೂರಾಗಿ ಕೆಲಸ ಆಗಬೇಕಾದ್ರೆ ಇನ್ನು ಈಗ ಮೇ 15ರೊಳಗೆ ಮುಗಿಸ್ಬೇಕು. ಆದರೆ ನಮ್ಮದು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ಯಾರು ಮೆಟೀರಿಯಲ್ನ ಸಪ್ಲೈ ಮಾಡುವಾಗಿಲ್ಲ. ಒಂದು ನೆಕ್ಸ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಇಲಾಖೆಯವರು ಇವತ್ತು ಒಂದು ಸವಾರಿ ಮಾಡುವಂತ ಒಂದು ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ಇದು ಯಾರಿಗೆ ಬಂದು ಒದಗಿದೆ ಅಂತ ಹೇಳಿದ್ರೆ, ಲೀಗಲ್ ಆಗಿ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಬಂದು ಒದಗಿದೆ, ಇಲ್ಲೀಗಲ್ ಆಗಿ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಬಂದು ಒದಗಿಲ್ಲ. ಸಂಘದ ಒತ್ತು ಗುರುಕಾರ್ಯರು ಕೆಸಿ ಕಾಮತ್, ಕೋಶಾಧಿಕಾರಿ ಸಾಜು ನೀಲಿಯಾರ, ಕಾರ್ಯಾಂತರು ಮೋಹನ್ ಅಮೀನ್ ಸುದ್ದಿ ಕೂಟೊಡಿತ್ತೆರು. ಕಟೀಲ್ ಶ್ರೀ ಕಮಲಾದೇವಿ ಪ್ರಸಾದ ಅಸ್ರಣ್ಯರು ಬೊಕ ಕುಟುಂಬದಕ್ಲು ಶುಕ್ರವಾರ ದೇವಸ್ಥಾನದ ಸರಸ್ವತಿ ಸದನಡು ಸೇವೆ ಆಟ ಗೊಬ್ಬಾಯರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮೀಡಿದಕ್ಲು ಶ್ರೀಕೃಷ್ಣ ಜನ್ಮ, ಕೀಚಕ ವಧೆ, ದುಶ್ಯಾಸನ ವಧೆ ಬೊಕ ಶ್ರೀನಿವಾಸ ಕಲ್ಯಾಣ ಪ್ರಸಂಗೊಳೆನು ಗೊಬ್ಬುದು ತೋಜಾಯರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಪ್ಪೆಗು ಯಕ್ಷಗಾನ ಪಂಡ ಭಾರಿ ಪ್ರೀತಿ. ಕಟೀಲು ಕ್ಷೇತ್ರದ್ದು ದುಂಬುದ ಕಾಲೋಡ್ದಿಂಚ ಆಟದ ಮೇಳ ಇತ್ತದು ಭಕ್ತರು ಕೊರುಪುನ ಸೇವೆಯಾಟನು ಗೊಬ್ಬೊಂದು ಬೈದೆರು. ಇತ್ತೆ ಕಟೀಲ್ದ ಆಜಿ ಮೇಳ ಇತ್ತದು ಭಕ್ತರಿನ ಪರಕ್ಕೆದ ಆಟನು ಗೊಬ್ಬೊಂದುಂಡು. ಶುಕ್ರವಾರ ಕಟೀಲು ಶ್ರೀ ಕಮಲಾದೇವಿ ಪ್ರಸಾದ ಆಸ್ರಣ್ಯರು ಬೊಕ್ಕ ಕುಟುಂಬದಕಲು ಕಟೀಲು ದೇವಸ್ಥಾನದ ಸರಸ್ವತಿ ಸದನುಡು ಸೇವೆಯಾಟ ಅಟ್ಟನೆ ಮಲ್ದಿತ್ತೆರು. ರಾತ್ರಿಡು ಕಾಂಡೆ ಮುಟ್ಟ ಶ್ರೀಕೃಷ್ಣ ಜನ್ಮ, ಕೀಚಕ ವಧೆ, ದುಶ್ಯಾಸನ ವಧೆ ಬೊಕ್ಕ ಶ್ರೀನಿವಾಸ ಕಲ್ಯಾಣ ಈ ಪ್ರಸಂಗುಲಿನ ಕಟೀಲು ಯಕ್ಷಗಾನ ಮೇಳದ ಕಲಾವಿದರು ಗೊಬ್ಬುದು ತೋಜಾಯರು. ಊರು ಪರ ಊರ್ಲಿನ ಯಕ್ಷಗಾನ ಅಭಿಮಾನಿಲು ಕಟೀಲ್ದ ಭಕ್ತರು ಅಂಚಿನೆ ಅಸ್ರಣ್ಯರ್ನ ಕುಟುಂಬದಕಲು ಆಟನ ತೂಯರು. ಇನ್ನೇನು ಮುಂದೆ ದಿಕ್ಕೆನ್ನುವುದನ್ನು ಅರಿವಾಗದೆ ಸ್ವಾಮಿ ಆ ಹೊತ್ತಿಗೆ ಶತಕೋಟಿ ದಿವಾಕರರ ಪ್ರಭೆಯಿಂದಲೇ ನಮ್ಮ ಕಣ್ಣ ಮುಂದೆ ಗೋಚರಿಸಿಕೊಂಡೆಯಾ ಸ್ವಾಮಿ.
ಏನಾಯ್ತಕ್ಕ, ನಿನಗೇನಾದ್ರೂ ತೊಂದರೆ ಒದಗಿತಾ ಅಂತ ಕೇಳುವವ ನೀನು. ಆದ್ರೆ ಇಂದು ಆ ಕಡೆಗೆ ಈ ಕಡೆಗೆ ನೋಡುತ್ತಿದ್ದೀಯಾ, ಮುಖ ಕೆಳಗೆ ಮಾಡುತ್ತಿದ್ದೀಯಾ. ಇಷ್ಟರ ತನಕ ಅದೆಷ್ಟೋ ನಾರಿಯರ ಕುರಿತಾಗಿ ನಾನು ಅಪೇಕ್ಷೆಯನ್ನು ಹೊಂದಿದ, ಕೈಗೆಟಕಿದವರನ್ನು ಬೇಕಾದಂತೆ ಅನುಭವಿಸಿದ. ಆದರೆ ಕೇವಲ ಮನತೃಪ್ತಿಗಾಗಿ ಮಾತ್ರ. ಆದರೆ ಈ ಸವಿರಂದ್ರಿಯ ಸೌಂದರ್ಯವನ್ನು ಕಂಡ ಮೇಲೆ ಆತ್ಮತೃಪ್ತಿಗಾಗಿ ಆಕೆಯನ್ನು ಹೊಂದಬೇಕು ಅನ್ನುವಂತಹ ಅಪೇಕ್ಷೆ. ಆದರೆ ಇಂದು ನೀವು ಹೇಳಿದ ಮಾತನ್ನು ಒಲ್ಲೆ ಎಂದು ನಯವಾಗಿ ನಾನು ತಿರಸ್ಕರಿಸಬೇಕಾಗಿದೆ. ನನ್ನ ಸೇವೆಗಾಗಿ ಇನ್ನಷ್ಟೇ ಸೇರಿಕೊಂಡಿದ್ದಾಳೆ, ಆದ್ದರಿಂದ ಸ್ವಲ್ಪ ಪ್ರೀತಿಯಿಂದ ಮಾತನಾಡಿಸಿದೆ ಎಂದಾದರೆ ಸಲುಗೆ ಹೆಚ್ಚಾಯಿತಲ್ಲ. ಏನು ಹೇಳಿದ್ದೇನೆ ಅದನ್ನು ಮಾಡಿ ತೋರಿಸಬೇಕಾದ್ದು ನೀನು. ಅಂತಹುದರಲ್ಲಿ ನನ್ನ ಗಂಡಂದಿರ 5 ಅವರು ಬಲಾನ್ವಿತರು, ನನ್ನ ತಮ್ಮ ಸಾಮಾನ್ಯ ಅಂತ ನೀನು ಗ್ರಹಿಸಿಕೊಂಡದ್ದ. ನಿನ್ನ ಭಾವಕ್ಕೆ ಸ್ಪಂದಿಸುವುದಕ್ಕಾಗಿ ನಾನು ಸಾಗಿ ಬಂದವಳಲ್ಲ. ಮನಸ್ಸಿಲ್ಲದೆ ಇದ್ರೆ ಮತ್ತ್ಯಾಕೆ ಬಂದೆ? ನನ್ನನ್ನು ಕಳುಹಿಸಿಕೊಟ್ಟವಳು ನಿನ್ನ ಅಕ್ಕ. ಎಲ್ಲ ಹೆಣ್ಣುಮಕ್ಕಳ ಬುದ್ಧಿಯು ನಮಗೆ ಗೊತ್ತುಂಟು. ನಿನ್ನನ್ನು ಹೊಸತು ಮಾತಾಡಿಸುವುದಲ್ಲ. ಆ ಹೆಣ್ಣು ಮಕ್ಕಳ ಸುರಿಗೆ ಬೇಡ 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 ಹೇಳ್ತಾರೆ. ನೀನು ನೋಡಿರೋ ಏಕಾಂತದಲ್ಲಿ ಸಿಕ್ಕಿದ್ರೆ ಸಾಕು, ಬೇಗ 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 ಹೇಳ್ತಾರೆ. ನೀನು ನೋಡಿರೋ ಹೆಣ್ಣು ಮಕ್ಕಳು ಅದೇ ಸಾಲಿಗೆ ಸೇರಿದ್ದಿರಬಹುದು. ಅದೇ ಸಾಲಿನಲ್ಲಿ ನನ್ನನ್ನು ಗುರುತಿಸಿಕೊಂಡು ಆ ಗಮನಿಸಿ ಸ್ವೀಕರಿಸುವಂತಹ ಕೆಲಸಕ್ಕೆ ನೀನು ಮುಂದಾಗಬೇಡ. ಆ ಮಹಾವೃಕ್ಷವನ್ನು ಕೀಳುವೆ ಕೀಳುವೆ ಕೀಳುವೆ. ವಿರಾಟನು ಮತ್ತೊಬ್ಬನು ಅಲ್ಲ ಕೌರವನು ಈ ವಿಚಾರವನ್ನರಿತರೆಂದಾದರೆ ನಾನು ಅಳುಕುವುದಿಲ್ಲ, ಅಂಜುವುದಿಲ್ಲ. ಏನು ಮಾಡ್ತೀರಿ? ಕೌರವಾದಿಗಳನ್ನು ನಿರ್ನಾಮ ಮಾಡಿ ತೆಗೆದುಕೊಡ್ತೇನೆ. ನೀವು ಮನುಷ್ಯರಲ್ಲ, ಹಸಿ ಹಸಿ ಮಾಂಸ. ಬಂದ ಶಾಪವಾಕ್ಯವನ್ನಿತ್ತ ಆಡಿ ಹೋದ. ಏನೇ ಆಗಲಿ ನನ್ನ ಲಿಂಗಕ್ಕೆ ಪೂಜೆ ಉಂಟು ಅಂತ ಹೇಳಿದಲ್ಲ, ನಿಜದೇವ, ಅಷ್ಟು ಸಾಕು. ಇತ್ತೆ ಕುಡೂರ ಮುಖ್ಯಾಂಶಗಳು. ರಾಜ್ಯಡು ಹೆಚ್ಚೊಂದಿಪ್ಪನ ಕೊರೋನಾ ಸೀಕ್ ರಡ್ಡನೆ ಸೇರೆ ಹಾಕನ್ ನಂಚ ಭಾರಿ ಜಾಗ್ರತೆ. ಗಾಡಿಲಿನ ಬಸ್ಸಲಿನ ತಡೆದು ತನಿಖೆ ಮಲ್ತನ ಕೇರಳಗೂ ಪೊಗ್ಗಿರ ಬುಡಾಯ. ಗಡಿ ಪ್ರದೇಶದ ಜನಕ್ಲೆಡ್ದು ಜಿಲ್ಲಾಡಳಿತಗೂ ಜಾಗೃತಿ. ಕುಡ್ಲ ಕೊಡಿಯಲ್ ಬೈಲ್ PVS ಸೆಂಟನರಿ ಕಟ್ಟೋನಡು ನ್ಯೂ ಟೆಕ್ಸ್ಟೈಲ್ಸ್ ಬೊಕ್ಕ ಮಫತ್ಲಾಲ್ ದಿ ಯೂನಿಫಾರ್ಮ್ ಶೋರೂಮ್ ಉದಿಪನ. ಮಫತ್ಲಾಲ್ ದುಂಬುದ ಪುದರ್ ಒರಿತೊಂದುಂಡು ಮಿತ್ತ ಗುಣಮಟ್ಟದ ಜೌಳಿ ನನಲ ಒದಗದ ಬರಡು ಯುಟಿ ಖಾದರ್. 4 ವರ್ಷದುಂಬು ಪೊಲೀಸ್ ಅಧಿಕಾರಿಯವರಿ ರೈಲ್ ಆಫೀಸರ್ದಲ್ಲೆತ್ತೊಂದು ಬತ್ತಿನ ಪೊಂಜು ಹೊನ್ನಂ. ಕುಡ್ಲದ ಬಂದರ್ ಪೊಲೀಸ್ ಸ್ಟೇಷನ್ ಪೊಲೀಸರ್ನ ಮನುಷ್ಯತ್ವದ ಕಾರ್ಯ ಒಂಜಿ ವರದಿ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳೊಡೆದು ಕಮಲದೇವಿ ಪ್ರಸಾದ ಅಸ್ರಣ್ಣ ಕುಟುಂಬದ ಸೇವೆ ಆಟ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂ ಒಂದಿಪ್ಲೆ ನಮ್ಮ ಕುಡ್ಲ 24x7 ಸೊಲ್ಮೇಲು.